ಮಂಗಳೂರಿನ ವಿಶೇಷ ಮಕ್ಕಳ ತರಬೇತಿ ಹಾಗೂ ವಸತಿ ಕೇಂದ್ರ ಸಾನ್ನಿಧ್ಯದ ವತಿಯಿಂದ ರೇ ಆಫ್ ಹೋಪ್ ಕಾರ್ಯಕ್ರಮವನ್ನು ಡಿಸೆಂಬರ್ 9ರಂದು ನಗರದ ಪುರಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಆಡಳಿತಾಧಿಕಾರಿ ವಸಂತಕುಮಾರ್ ಶೆಟ್ಟಿ ಹೇಳಿದರು. ಈ ಕುರಿತು ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಈ ಸಂಸ್ಥೆಗೆ 15 ವರ್ಷ ಪೂರೈಸುತ್ತಿದ್ದು, ಹೀಗಾಗಿ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಶಾಲಾ ಕಟ್ಟಡದ ಮೇಲ್ಗಡೆ ಇವರಿಗಾಗಿ ಒಂದು ಜೀವನ ಪರ್ಯಂತ ನಿಲ್ಲುವಂಥ ವ್ಯವಸ್ಥೆಗೆ ಕೈ ಹಚ್ಚಿದ್ದೇವೆ. ಈಗ ಕಾರ್ಯಕ್ರಮ ನಡೀತಾ ಇದೆ. ದಾನಿಗಳ ಸಹಕಾರದೊಂದಿಗೆ ಅದು ನಿರಂತರವಾಗಿ ಆ ಕಾರ್ಯಕ್ರಮ ನಡೆಯಬೇಕೆಂಬುದು ನಮ್ಮ ಇವತ್ತು ಸಾನ್ನಿಧ್ಯ ನಡೀತಾ ಇರುವುದೇ ದಾನಿಗಳ ಸಹಕಾರದಿಂದ. ಸರ್ಕಾರದ ಅಲ್ಪ ಪ್ರಮಾಣದ ಒಂದು ಅನುದಾನ ಸಿಗ್ತದೆ, ಆದರೂ ಅದು ನಮ್ಮ ಎಲ್ಲ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇದನ್ನೊಂದು ಪೂರ್ಣಗೊಳಿಸಬೇಕಾದರೆ ಮತ್ತೊಮ್ಮೆ ದಾನಿಗಳ ಮುಂದೆ ಕೈ ಚಾಚ್ತಾ ಇದ್ದೇವೆ. ಅದಕ್ಕಾಗಿ ರೇ ಆಫ್ ಹೋಪ್ 2017 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೇ ತಿಂಗಳ 9ನೇ ತಾರೀಕಿನಂದು ಮಂಗಳೂರಿನ ಪುರಭವನದಲ್ಲಿ ಸಂಯೋಜಿಸಿದ್ದು, ಪ್ರೊಫೆಷನಲ್ಸ್ ಆರ್ಟಿಸ್ಟ್ ಅವರ ಮುಖಾಂತರ ಕಾರ್ಯಕ್ರಮ, ನಮ್ಮ ಮಕ್ಕಳ ಕಾರ್ಯಕ್ರಮ ಇದೆಲ್ಲವನ್ನು ಮಾಡಿ ತೋರಿಸುವ ಮೂಲಕ ಸಾನ್ನಿಧ್ಯ ಏನು ಎಂಬುದನ್ನು ಸಾರ್ವಜನಿಕರಿಗೆ ಮತ್ತೊಮ್ಮೆ ತೋರಿಸ್ತಕ್ಕಂಥ, ಸಾನ್ನಿಧ್ಯದ ಕಾರ್ಯಕ್ರಮ ಏನೆಂಬುದನ್ನು ತೋರಿಸ್ತಕ್ಕಂಥ ಒಂದು ಯಶಸ್ವಿ ಪ್ರಯತ್ನ ನಮ್ಮದು ಅಂತ ಹೇಳ್ಬೋದು.